ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಲಾ ಶೈಕ್ಷಣಿಕ ಪ್ರವಾಸ ಅಂತ ಹೇಳಿದಾಗ ಹಲವಾರು ಜನರು ಯೋಚನೆ ಮಾಡುವಂಥದ್ದು ಯಾವುದಾದ್ರೂ ಪ್ರವಾಸಿ ತಾಣಗಳಿಗೆ, ದೇವಾಲಯಗಳಿಗೆ, ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತ. ಆದರೆ ಪುತ್ತೂರಿನಲ್ಲಿರುವಂತಹ ಶ್ರೀರಾಮಕೃಷ್ಣ ಪ್ರೌಢಶಾಲೆ ತಮ್ಮ ವಿದ್ಯಾರ್ಥಿಗಳನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ರಾಜಕೀಯದ ಶಕ್ತಿ ಕೇಂದ್ರವಾಗಿರುವಂತಹ ವಿಧಾನಸೌಧದ ಒಳನೋಟವನ್ನು ಕಣ್ತುಂಬಿಕೊಳ್ಳೋ ರೀತಿಯಾಗಿ ಮಾಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಒಂದಿಷ್ಟು ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟು ಮಕ್ಕಳ ಮುಖದಲ್ಲಿ ನಗುವನ್ನು ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಮಕ್ಕಳಿಗೆ ತರಗತಿ ಕೊಠಡಿಯಲ್ಲಿ ಪಠ್ಯದಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಅಂತ ಹೇಳಿದಾಗ ಕಲಾಪ ನಡೆಯುವಂಥದ್ದಾಗಿರ್ಬೋದು, ಅಥವಾ ಶಾಸಕರು, ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ಇಂತಹ ವಿಚಾರಗಳನ್ನು ಮಕ್ಕಳು ಪಠ್ಯದಲ್ಲಿ ಕಲಿತಾರೆ. ಆದರೆ ತಾವೇ ಖುದ್ದಾಗಿ ಹೋಗಿ ವೀಕ್ಷಣೆಯನ್ನು ಮಾಡಿ ಬರುವಂತಹ ಸಂಭ್ರಮವೇ ಬೇರೆ ಇರುತ್ತೆ. ಅದರಲ್ಲೂ ಕೂಡ ಈ ಪ್ರವಾಸ ನಡೆದಿರುವಂಥದ್ದು ಹೇಗೆ ಅಂತ ಕೇಳಿದರೆ ಮಕ್ಕಳು ಇಲ್ಲಿಂದ ಹೋಗಿರುವಂಥದ್ದೇ ವಿಶೇಷ. ಹೇಗೆ ಹೋದರು ಅನ್ನೋದನ್ನು ಕೇಳಬೇಕು. ಅದರ ಜೊತೆಗೇ ಈ ಒಂದು ಟೂರ್ ಯಾಕೆ ವಿಶೇಷ ಅನ್ನೋದನ್ನು ಕೂಡ ನೋಡಿಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿರುವಂಥ ಕಾವು ಹೇಮನಾಥ ಶೆಟ್ಟಿ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ವಿಶೇಷ ಅಂತ ಹೇಳಿದರೆ ಮಕ್ಕಳ ಮುಖದಲ್ಲಿ ಸಂತೋಷ ಇದೆ. ಯಾಕೆ ಅಂತ ಕೇಳಿದರೆ ಬೆಂಗಳೂರಿಗೆ ಹೋಗಿದ್ದಾರೆ, ವಿಧಾನಸೌಧವನ್ನು ನೋಡಿ ಬಂದಿದ್ದಾರೆ ಅಂತ. ಇಂಥ ಅವಕಾಶ ತುಂಬ ಜನರಿಗೆ ಸಿಗೋದಿಲ್ಲ. ಆದರೆ ಇವಾಗ ವಿಧಾನಸೌಧದ ಒಳನೋಟವನ್ನು ನೋಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಒಂದು ಪ್ರವಾಸದ ಪ್ಲ್ಯಾನ್ ಬಗ್ಗೆ ನನಗೆ ಒಂದು ಕನಸಿತ್ತು. ಒಂದು ನಮ್ಮ ಶಾಲೆಯ ಮಕ್ಕಳನ್ನು ಬೆಂಗಳೂರಿಗೆ ಕಳಿಸಬೇಕು, ಅವರನ್ನು ವಿಶೇಷವಾಗಿ ರೈಲಿನಲ್ಲಿ ಪ್ರಯಾಣ ಮಾಡಿಸಬೇಕು. ಅದೇ ಅಲ್ಲದೆ ಬೆಂಗಳೂರಿನ ಮೆಟ್ರೋದಲ್ಲಿ ಅವರನ್ನು ಪ್ರಯಾಣಿಸಬೇಕು. ಬೆಂಗಳೂರನ್ನೊಮ್ಮೆ ನೋಡಬೇಕು. ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ, ನಮ್ಮ ವಿಧಾನಸಭೆ ಮತ್ತು ಮತ್ತಿತರ ಪ್ರಮುಖ ಪ್ರದೇಶಗಳಿಗೆ, ಕೇಂದ್ರಗಳಿಗೆ ಅವರನ್ನು ಕಳಿಸಬೇಕು ಅಂತ ಹೇಳುವ ಆಸೆ ಇತ್ತು. ಅದು ಕೆಲವು ವರ್ಷದಿಂದ ಇದ್ದ ಆಸೆಯನ್ನು ಈ ವರ್ಷ ನಾನು ಈಡೇರಿಸಿದ್ದೇನೆ. ಅದನ್ನು ದೇವರ ದಯದಿಂದ ಭಾಳ ಚೆನ್ನಾಗಿ ಪ್ರವಾಸ ಮೂಡಿ ಬಂದಿತ್ತು. ಅದೇ ರೀತಿ ಮಕ್ಕಳಿಗೆ ಒಂದು ವಿಮಾನಯಾನದ ಒಂದು ಅನುಭವವನ್ನು ಸಹ ಮಾಡಬೇಕು ಅಂತ ಹೇಳುವ ಆಸೆ ಇತ್ತು. ಏನೋ ಒಂದು ರೀತಿಯಲ್ಲಿ ಗ್ರಾಮಾಂತರದ ಮಕ್ಕಳಿಗೆ, ಗ್ರಾಮಾಂತರ ಶಾಲೆಗಳಲ್ಲಿ, ಸಣ್ಣ ಪುಟ್ಟ ಶಾಲೆಗಳಲ್ಲಿ ಇದೆಲ್ಲ ಅಸಾಧ್ಯ, ಅದು ಶ್ರೀಮಂತ ವರ್ಗಕ್ಕೆ ಮಾತ್ರ ಸಾಧ್ಯ ಅಂತ ಹೇಳುವಂಥ ಭಾವನೆಯಿಂದ ಇವತ್ತು ಸಾಮಾನ್ಯರಿಗೂ ಹೋಗ್ಬೋದು, ಅದನ್ನು ವ್ಯವಸ್ಥೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿಕೊಂಡು ನಮ್ಮ ಮಕ್ಕಳಿಗೆ ಇಂಥ ಒಂದು ವ್ಯವಸ್ಥೆಯನ್ನು ಈ ಬಾರಿ ಹಮ್ಮಿಕೊಂಡಿದ್ದೆವು. ವಿಶೇಷವಾಗಿ 3 ದಿನಗಳ ಈ ಪ್ರವಾಸ. ಒಂದು ದಿನ ರಾತ್ರಿ ಪುತ್ತೂರಿನಿಂದ ಬೆಂಗಳೂರಿಗೆ AC ಹವಾನಿಯಂತ್ರಿತ ರೈಲಿನಲ್ಲಿ ನಮ್ಮ ಮಕ್ಕಳು, ನಮ್ಮ HM ಗಾಯತ್ರಿ ಮಿಸ್ ಮತ್ತು ನನ್ನ ಮಗಳು ಡಾಕ್ಟರ್ ರಂಜಿತಾ ಮತ್ತು ನಮ್ಮ PT ಅಜಿತ್ ಇವರು ಹಾಗೂ 31 ವಿದ್ಯಾರ್ಥಿಗಳು ಈ ಒಂದು ಪ್ರವಾಸದಲ್ಲಿ ಹೋಗಿದ್ದರು. ನನ್ನ ಏನು ಕನಸಿತ್ತು, ನನಗೆ ಹೇಗೆ ಆಗಬೇಕು ಪ್ರವಾಸ, ಯಾವ ರೀತಿ ಅದನ್ನು ಹಮ್ಮಿಕೊಳ್ಬೇಕು ಅಂತೇಳುವ ಮನಸ್ಸಿತ್ತು, ಅದಕ್ಕಿಂತಲೂ ಹೆಚ್ಚು ಯಶಸ್ವಿಯಾಗಿದೆ ಅಂತೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಹಾಗಾಗಿ ಮಕ್ಕಳ ಅನುಭವ, ಒಂದು ಕಡೆ ಹವಾನಿಯಂತ್ರಿತ ರೈಲಿನಲ್ಲಿ ಹೋಗುವಂಥದ್ದು, ಅದು ಒಂದು ಕಡೆ ನಾನು ಕೇಳಿಕೊಂಡೆ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದಾರೆ ಅಂಥೇಳಿ. ಅದೇ ರೀತಿ ಮತ್ತು ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಮತ್ತು ಎಲ್ಲ ಕಡೆ ಹೋಗಿರುವಂಥದ್ದು. ವಿಶೇಷವಾಗಿ ಅದು ನಮ್ಮ HM ಹೇಳ್ತಾರೆ, ವಿಧಾನಸಭೆ ಅಂದರೆ ಕರ್ನಾಟಕದ ರಾಜಧಾನಿಯ ಆಡಳಿತದ ಪ್ರಮುಖ ಕೇಂದ್ರ ನಮ್ಮ ವಿಧಾನಸಭೆ. ಅಲ್ಲಿ ಸ್ಪೀಕರ್ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿರೋಧ ಪಕ್ಷದವರು ಎಲ್ಲ ಕೂತುಕೊಳ್ಳುವಂಥ ಜಾಗ ಮತ್ತು ಅವರು ಚರ್ಚೆ ಮಾಡುವ ವಿಚಾರಗಳನ್ನೆಲ್ಲ TVಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ನನಗೆ ನಮ್ಮ ಮಕ್ಕಳಿಗೆಲ್ಲೊಮ್ಮೆ ತೋರಿಸಬೇಕು ಅಂತ ಹೇಳುವ ಆಸೆ ಇತ್ತು. ಆ ಪ್ರಕಾರ ಅದು ಸಹ ಭಾಳ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮೊದಲಾಗಿ ಅನುಮತಿಯನ್ನೆಲ್ಲ ಮಾಡಿಕೊಂಡಿದ್ದೆವು. ಆ ರೀತಿ ಇವರು ಅಲ್ಲಿ ಅದನ್ನು ತುಂಬ ನೋಡಿ ಎಲ್ಲ ಮಕ್ಕಳಿಗೆ ತುಂಬ ಎಲ್ರಿಗೂ ಖುಷಿಯಾಗಿದೆ. ಮತ್ತು ಇಸ್ಕಾನ್ ಟೆಂಪಲಿಗೆ ಮತ್ತು ಕಬ್ಬನ್ ಪಾರ್ಕ್ ಮತ್ತು ಮ್ಯೂಸಿಯಮ್, ಬೇರೆ ಬೇರೆ ಕಡೆಗಳಿಗೆಲ್ಲ ಹೋಗಿ ತುಂಬ 2 ದಿನ ಸಹ ಹೆಚ್ಚಿನ ಅಂಶ ಮಕ್ಕಳು ಮರುದಿವಸ ವಿಮಾನದಲ್ಲಿ ಬರೋದಿಲ್ಲದಿದ್ದರೆ ಅಲ್ಲೇ ನಿಲ್ತಾ ಇದ್ದರೆ ಏನು, ಯಾಕೆಂತ ಹೇಳಿದರೆ ತುಂಬ ಖುಷಿ ಪಟ್ಟಿದ್ದಾರೆ ಮಕ್ಕಳು. ಹಾಗಾಗಿ ಮತ್ತು ವಿಮಾನದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಅದು ನೋಡುವಂಥದ್ದು ಹೊಸ ಒಂದು ಅನುಭವ. ನಾವೆಲ್ಲ ಅದು ಸಹ ನನಗೆ ಕನಸಿತ್ತು. ನಾನು ಮೊದಲೇ ಹೇಳಿದೆ, ನೀವು ಅದನ್ನೊಮ್ಮೆ ನೋಡಬೇಕು ಮಕ್ಕಳು ಹೇಗಿದೆ ಅಂತೇಳಿ.
ಅಂಥ ಒಂದು ವಿಮಾನ ನಿಲ್ದಾಣ ಮತ್ತು ಅಲ್ಲಿಯ ವ್ಯವಸ್ಥೆಗಳು ಮತ್ತು ಬರುವಾಗ ವಿಮಾನದಲ್ಲಿ ಬರುವಂಥದ್ದು ಮತ್ತು ಅಲ್ಲಿಂದ ಎಲ್ಲ ಅನುಭವಗಳು. ಈಗ ನಮ್ಮ HM ಒಂದು ಮಾತನ್ನು ಹೇಳಿದ್ದಾರೆ, ಇನ್ನು ಬೋಟಲ್ಲಿ ನಾವು ಹತ್ರ ಹೋಗಲಿಲ್ಲ ಅಂತ, ಅದೊಂದು ಮಾತ್ರ ಬಾಕಿ ಆಗಿದೆ. ಮುಂದಿನ ವರ್ಷಕ್ಕೆ ನಾವು ಅದನ್ನು ಸಹ ಜೋಡಣೆ ಮಾಡ್ತೇವೆ. ಹಾಗಾಗಿ ಈ ವರ್ಷ ನಮ್ಮ ಮಕ್ಕಳು ಕನಿಷ್ಠ ದರದಲ್ಲಿ, ಯಾಕಂದರೆ ತುಂಬ ದುಡ್ಡು ಕೊಟ್ಟುಕೊಂಡು ಏನು ಬೇಕಿದ್ದರೂ ಮಾಡ್ಬೋದು, ಆದರೆ ನಮ್ಮ ಮನಸ್ಸಲ್ಲಿ AC ಕೋಚಲ್ಲಿ ಹೋಗುವಂಥದ್ದು ಕಾಸ್ಟ್ಲಿ, ವಿಮಾನದಲ್ಲಿ ಹೋಗುವಂಥದ್ದು ಕಾಸ್ಟ್ಲಿ, ಅಥವಾ ಮೆಟ್ರೋದಲ್ಲಿ ಹೋಗುವಂಥದ್ದು ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ ಅಂತೇಳಿ ಹೆದರಿಯೇ ನಾವು ಯಾವುದನ್ನು ಮಾಡೋದಿಲ್ಲ. ಹೆಚ್ಚಿನ ಮಕ್ಕಳ ಪೋಷಕರೇ ವಿಮಾನದಲ್ಲಿ ಇಂಥ ರೈಲಿನಲ್ಲಿ ಅಥವಾ ಇಂಥದ್ದನ್ನೆಲ್ಲ ಅನುಭವಿಸದಂಥ ಮಕ್ಕಳು ಇವತ್ತು ಒಂದು ಪ್ರೌಢಶಾಲಾ ಮಟ್ಟದಲ್ಲಿ ಇದನ್ನೆಲ್ಲವನ್ನು ಅನುಭವಿಸುವಂಥ ಅವಕಾಶವನ್ನು ನಮ್ಮ ಸಂಸ್ಥೆ ಇವತ್ತು ಮಾಡಿದೆ. ಆ ಒಂದು ತೃಪ್ತಿ ನನಗಿದೆ ಮತ್ತು ನಮ್ಮೆಲ್ಲ ಮಕ್ಕಳಿಗೆ ಈ ಬಗ್ಗೆ ಒಳ್ಳೆಯ ಭಾಳ ಸಂತೋಷ ಆಗಿದೆ. ಅವರ ಮುಖವನ್ನು ನೋಡುವಾಗಲೇ ಗೊತ್ತಾಗ್ತದೆ. ನಾನು ಮತ್ತು ನನ್ನ ಮಗಳು ಡಾಕ್ಟರ್ ರಂಜಿತನಲ್ಲಿ ಕೇಳಿದ್ದೆ, ತುಂಬ ಎಂಜಾಯ್ ಮಾಡಿದ್ದಾರೆ. ಅದರಲ್ಲಿ ಸಹ ಬರುವಾಗ ವಿಮಾನದಲ್ಲಿ ಅವರೆಲ್ಲ ಫೋಟೋಸ್ ಆಯಿತು. ಪೈಲಟ್ನ ಜೊತೆಗೆ ಫೋಟೋ ತೆಗಿಲಿಕ್ಕೆ ಯಾರಿಗೂ ಅವಕಾಶವೇ ಇರೋದಿಲ್ಲ. ಮತ್ತು ವಿಮಾನವನ್ನು ಚಲಾಯಿಸುವಂಥ ಕ್ಯಾಬಿನ್ ಕ್ರೂಗೆ ಇವರಿಗೆ ಪ್ರವೇಶ, ಅಲ್ಲಿ ಅದನ್ನು ನೋಡುವಂಥದ್ದು ಮತ್ತು ಅವರ ಜೊತೆಗೆ ಒಂದು ಎಂಜಾಯ್ ಮಾಡುವಂಥದ್ದು ತುಂಬ ಒಳ್ಳೆಯ ಒಂದು ಅವಕಾಶ ಇವರಿಗೆಲ್ಲ ಕಡೆ ಸಿಕ್ಕಿದೆ. ಮತ್ತು ಚಲನಚಿತ್ರ ನಟರ ಜೊತೆಗೆ ಅವರು ಭಾಳ ಅದನ್ನು ಹಂಚಿಕೊಂಡು ಲಕ್ಷಾಂತರ ಮಂದಿ ನೋಡುವಂಥ ವ್ಯವಸ್ಥೆಗಳಾಗ್ತಾಯಿದೆ. ಏನೇ ಇರಲಿ, ಒಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಈ ಪ್ರವಾಸ ತುಂಬ ಖುಷಿಯನ್ನು ಕೊಟ್ಟಿದೆ. ಮೇಡಮ್, ನೀವು ಹೇಳಬೇಕು, ಹೇಮನಾಥ್ ಸರ್ ರೂವಾರಿಗಳಾದರೆ ಕೂಡ ಮುಂದಾಳತ್ವವನ್ನು ವಹಿಸ್ಕೊಂಡು ಕರ್ಕೊಂಡು ಹೋದವರು ನೀವು. ಹಾಗಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಹೋಗಿದ್ರು, ಅದರ ಜೊತೆಗೆ ಮಕ್ಕಳ ಉತ್ಸಾಹ ಹೇಗಿತ್ತು ಅಂತ? 31 ಮಕ್ಕಳನ್ನು ಕರ್ಕೊಂಡು ನಮ್ಮ ತಂಡ ಹೋಗಿತ್ತು. ನಮ್ಮ ಜೊತೆ ನಮ್ಮ PT ಸರ್ ಇದ್ದರು, ಅಜಿತ್ ಅಂತ ಹೇಳಿ. ಹಾಗೆ ನಮ್ಮ ಸರ್ನ ಮಗಳು ಡಾಕ್ಟರ್ ರಂಜಿತಾ ಇದ್ದರು. ಸರ್ ಮೊದಲೇ ಪ್ಲ್ಯಾನ್ ಮಾಡಿದರು, ಅದೇನು ಅಂತ ಹೇಳಿದರೆ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನಾವೊಂದು ಅರ್ಥಪೂರ್ಣವಾದ ಪ್ರವಾಸವನ್ನು ಮಾಡಬೇಕು. ಅಂದರೆ ರಾಮಕೃಷ್ಣ ಅಂತ ಹೇಳೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈಜ್ಞಾನಿಕವಾಗಿ ಅಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಹೆಸರನ್ನು ಮಾಡಿಕೊಂಡಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ನಾವು ನೋಡ್ಬೋದು, ಪ್ರತಿದಿನ ನಮ್ಮ ಸಂಸ್ಥೆಯ ಮಕ್ಕಳು ಏನೆಲ್ಲ ಪ್ರತಿಭೆಯನ್ನು ಹೊಂದಿದ್ದಾರೆ ಅಂತ ಹೇಳೋದು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಿದ್ದಾಗ ಇದೊಂದು ವಿನೂತನ ರೀತಿಯಲ್ಲಿ ಪ್ರಯತ್ನ ಮಾಡುವ ಅಂತ ಹೇಳಿ ನಮ್ಮ ಸರ್ ಒಂದು ಯೋಜನೆಯನ್ನು ಹಾಕಿಕೊಂಡ್ರು. ಅದಕ್ಕೆ ಪೂರಕವಾಗಿ ನನಗೂ ಕೂಡ ಅನಿಸಿತು, ಯಾಕೆಂದರೆ ನಾನು ಕೂಡ ಇಷ್ಟು ವರ್ಷ ಆಗಿ ನನ್ನ ಜೀವನದಲ್ಲಿ ನಾನು ರೈಲು ಪ್ರಯಾಣವನ್ನೇ ಮಾಡಲಿಲ್ಲ, ಮತ್ತು ವಿಮಾನದಲ್ಲಿ ಪ್ರಯಾಣ ಮಾಡೋದು ಹೇಗೆ ಅಂತ ಇತ್ತು. ಅದರದ್ದು ಒಂದು ಅನುಭವ ಆಗಬೇಕು ಅಂತ ಹೇಳಿ ನನಗೆ, ಅಂದರೆ ಅವಕಾಶನೇ ರೈಲಲ್ಲಿ ಪ್ರಯಾಣ ಮಾಡುವಂತಹ ಯಾವುದೇ ಅವಕಾಶಗಳು ಬಂದಿರಲಿಲ್ಲ. ಹೋಗಿ ಬಂದರೂ ಬೆಂಗಳೂರಿಗೆ ನಾವು ಬಸ್ಸಲ್ಲಿ ಹೋಗಿ ಬಂದಿದ್ದೆವು. ಹಾಗಾಗಿ ಒಳ್ಳೆಯದು ಸರ್, ಒಮ್ಮೆ ಹೋಗುವ ಅಂತ ನಾನು ಹೇಳಿದ್ದೆ. ಅದೇ ಒಂದು ಸಂದರ್ಭದಲ್ಲಿ ಸರ್ ಏನು ಯೋಜನೆ ಹಾಕಿಕೊಂಡ್ರೆ ಅದು ಇವತ್ತು ನಮ್ಮ ಈ ಒಂದು ವಿಶೇಷವಾದ ಒಂದು ತುಂಬ ಸಕ್ಸಸ್ ಆದಂತಹ ಒಂದು ಪ್ರವಾಸಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತು. ನಾವಿಲ್ಲಿಂದ AC ಕೋಚಲ್ಲಿ ಹೋದೆವು. ಆ ಟ್ರೈನಿನ ಒಂದು ಒಳಗೆ ಹೋಗೋದೇ ಒಂದು ಹೊಸ ಅನುಭವ ಆಗಿತ್ತು ಎಲ್ಲರಿಗೂ. ಚಳಿಯಲ್ಲಿ ಕೂಡಿದಂತಹ ಒಂದು ಥ್ರಿಲ್ಲಿಂಗ್ ನಮಗೆ ಅನುಭವ ಅದು. ಅದರಲ್ಲಿ ಹೋದೆವು. ಅಲ್ಲಿಂದ ನಂತರ ಮೆಟ್ರೋ ತುಂಬ ಖುಷಿಯನ್ನು ಕೊಟ್ಟಿತ್ತು. ನಮ್ಮ ಸಿಟಿ ಬಸ್ಸಿನ ಹಾಗೆ ಮೆಟ್ರೋದಲ್ಲಿ ಹತ್ತಿ ಇಳಿತೇವೆ. ತುಂಬ ಸರ್ತಿ ಹೋಗಿ ಬಂದಿದ್ದೇವೆ. ಈ ಮೆಟ್ರೋದಲ್ಲಿ ಎಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲ ರೀತಿಯಲ್ಲಿ ನಾವು ಎಲ್ಲೂ ಹೋಗಬಹುದು ಅಂತ ಹೇಳಿ ಏನು ಸರ್ ಇಲ್ಲಿ ಕೂತಲ್ಲಿ ಹೇಳ್ತಾ ಇದ್ರೆ ಅದನ್ನು ನಾನು ಅಲ್ಲಿ ಎಲ್ಲವನ್ನು ಸತ್ಯವನ್ನು ಕಂಡುಕೊಂಡ ಹಾಗೆ ನಂಗಾಯಿತು. ಅದಕ್ಕಿಂತ ಹೆಚ್ಚಾಗಿ ಮೆಟ್ರೋದ ನಂತರ ನಾವು ಮೆಟ್ರೋ ಇಳದೆ ಹೋಗಿ ಬಂದೆವು ಬಸ್ಸಲ್ಲಿ ಇದ್ದ ಹಾಗೆ. ಇದೇ ವಿಶೇಷ ಅಂತ ಹೇಳೋದು. ಅದಕ್ಕೆ ಸಾಮಾನ್ಯವಾಗಿ ಪ್ರವಾಸ ಮಾಡುವಾಗ ಖಾಸಗಿ ಬಸ್ಸುಗಳನ್ನು ಬುಕ್ ಮಾಡಿಕೊಂಡು ಅಥವಾ KSRTC ಬಸ್ಸುಗಳನ್ನು ಬುಕ್ ಮಾಡಿಕೊಂಡು ಹೋಗ್ತೇವೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ನಾವು ಎಲ್ಲ ರೀತಿಯ ಟ್ರಾನ್ಸ್ಪೋರ್ಟ್ ಏನು ಮಾಧ್ಯಮಗಳಿವೆ ಅದನ್ನು ಎಲ್ಲವನ್ನು ನಾವು ಬಳಸಿಕೊಂಡಿದ್ದೇವೆ ಅಂತ ಹೇಳೋದು ಹೆಮ್ಮೆ. ಅಲ್ಲಿಂದ ನಡಿಗೆಯೂ ಇತ್ತು ನಮಗೆ. ಕಬ್ಬನ್ ಪಾರ್ಕ್ ಹೋಗಿದ್ದೇವೆ, ಅಲ್ಲಿ ಫ್ಲವರ್ ಶೋ ಇತ್ತು, ಅದನ್ನು ನೋಡಿದ್ದೇವೆ. ಈಚೆಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇತ್ತು. ಅಂತೂ ಅಲ್ಲಿ ನಮಗೆ ತುಂಬ ಒಂದು ದಿನ ನೋಡಿದರೂ ಅದು ಮುಗ್ದು ಹೋಗದಂತಹ ಒಂದು ವಿಜ್ಞಾನ ವಸ್ತು ಸಂಗ್ರಹಾಲಯ ತುಂಬ ಅದ್ಭುತವಾಗಿತ್ತು. ಅಲ್ಲಿಗೆ ಕೂಡ ನಾವು ಹೋಗಿದ್ದೇವೆ. ಅಲ್ಲಿ ತುಂಬ ಒಳ್ಳೆ ರೀತಿಯ 3D ಶೋಗಳನ್ನು ನೋಡಿದ್ದೇವೆ. 3D ಶೋ ಮಾಮೂಲಿ ಎಲ್ಲ ಕಡೆ ಇರ್ತದೆ, ಆದರೆ ಅಲ್ಲಿ ಒಂದು ವಿಶೇಷ ರೀತಿಯ ಶೋಗಳನ್ನು ನಮಗೆ ತೋರಿಸಿದ್ದಾರೆ. ಅಲ್ಲೂ ಖುಷಿಪಟ್ಟಿದ್ದೇವೆ. ಹೀಗೆ ಆ ದಿನವನ್ನೆಲ್ಲ ಮುಗಿಸಿ, ಅಂದರೆ ಊಟ ಕೂಡ ಒಳ್ಳೆ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೇವೆ. ಅಲ್ಲೇ ಹತ್ತಿರದಲ್ಲಿ ಊಟವನ್ನು ಮುಗಿಸಿಕೊಂಡಿದ್ದೇವೆ. ಊಟೋಪಚಾರ ಕೂಡ ಹೇಳ್ತಿದ್ರೆ ನಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ರೀತಿಯ ಆರೋಗ್ಯಕರ ಆಹಾರವನ್ನು ನಾವು ಮಾಡಿದ್ದೇವೆ ಅಂತ ಹೇಳೋದು ಹೆಮ್ಮೆಯ ವಿಷಯ. ಯಾಕೆಂದರೆ ನಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದಾಗ ಊಟ ತಿಂಡಿಯಲ್ಲೇ ನಮಗೆ ಸಮಸ್ಯೆ ಆಗೋದು, ಮತ್ತು ತುಂಬ ದುಬಾರಿ ನಮಗೆ ಗೊತ್ತಿದ್ದ ಹಾಗೆ. ಆದರೆ ಇಲ್ಲಿ ನಾವು ಅದರಲ್ಲಿ ಕೂಡ ಆರೋಗ್ಯಕರ ಆಹಾರವನ್ನು ಪಡ್ಕೊಂಡಿದ್ದೇವೆ. ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿದ್ದೆವು. ಮತ್ತೆ ಬಂದು ನಮ್ಮ ವಾಸ್ತವ್ಯ ಇತ್ತು ಸ್ಕೌಟ್ ಭವನದಲ್ಲಿ. ಅಲ್ಲಿ ಕೂಡ ಮೊದಲೇ ಸರ್ ಮಾತಾಡಿದ್ದಾರೆ, ಹಾಗಾಗಿ ನಮಗೆ ಯಾವುದೇ ತೊಂದರೆ ಆಗಲಿಲ್ಲ. ಅಲ್ಲಿ ವಾಸ್ತವ್ಯವನ್ನು ಕೂಡ ಮಾಡಿದೆವು. ಮರುದಿನ ಎದ್ದು ಒಂದು 9:30 ಹೊತ್ತಿಗೆ ರೆಡಿಯಾಗಿ ನಾವು 10 ಗಂಟೆಗೆ ನಾವು ವಿಧಾನಸಭೆಗೆ ಹೋದೆವು. ವಿಧಾನಸಭೆದ ಅಂದರೆ ಕರ್ನಾಟಕದ ಶಾಸನ ಇದೇನು ಸಭಾಂಗಣ ಇದೆಯಾ ಅದರ ಒಳಗೆ ನಿಜವಾಗಿ ಅದೊಂದು ಮಾಯಾಲೋಕವೇ ತೆರೆದುಕೊಂಡ ಹಾಗಿತ್ತು. ಅಲ್ಲಿ ಒಳಗಿನ ರಚನೆ ನೋಡಿದರೆ ಒಂಥರ ಮೈ ರೋಮಾಂಚನ ಆಗ್ತಾಯಿತ್ತು, ನವಿರು ಹೇಳ್ತಾ ಇತ್ತು. ಪ್ರತಿಯೊಂದು ಕೆತ್ತನೆಗಳಿಂದ ಹಿಡಿದು ಅಲ್ಲಿ ಏನೊಂದು ವ್ಯವಸ್ಥೆ ಮಾಡಿ
ಮಾಡಿದ್ದಾರೆ. ಒಂದು ಏನು ಅಧಿವೇಶನ ನಡೀತದ, ಪ್ರತಿಯೊಬ್ಬ ವ್ಯಕ್ತಿಗಿರುವಂಥ ಒಂದು ಸೀಟ್ ಅರೇಂಜ್ಮೆಂಟ್ ಇದೆ ಅಂತ ಹೇಳಿದರೆ ನಿಜವಾಗಿ ಅದೊಂದು ಸ್ವರ್ಗದ ಹಾಗೆ ಅನ್ನಿಸಿತು ನನಗೆ. ಅಷ್ಟು ಚೆನ್ನಾಗಿರುವಂತಹ ವ್ಯವಸ್ಥೆ ಜೀವನದಲ್ಲಿ ಒಮ್ಮೆ ಎಲ್ಲರೂ ನೋಡಬೇಕು. ನಾನೊಬ್ಬ ಸಮಾಜ ವಿಜ್ಞಾನ ಶಿಕ್ಷಕಿ. ನಾನು ಪಾಠದಲ್ಲಿ ಅದೇ ವಿಧಾನಸಭೆಯ ಬಗ್ಗೆ ಬರ್ತದೆ, ಮುಖ್ಯಮಂತ್ರಿಗಳ ಬಗ್ಗೆ ಬರ್ತದೆ, ಸಭಾಧ್ಯಕ್ಷರ ಬಗ್ಗೆ ಬರ್ತದೆ, ಎಲ್ಲವೂ ಬರ್ತದೆ. ಆದರೆ ನಾನೇನು ಮಾಡ್ತಿದ್ದೆ ಹೇಳಿದರೆ ಪುಸ್ತಕ ಜ್ಞಾನದಿಂದ ಹೇಳ್ತಾ ಇದ್ದೆ. ಆದರೆ ನಿನ್ನೆ ನಾನೇನು ಸತ್ಯ ಕಂಡುಕೊಂಡೆ ಹೇಳಿದರೆ, ಮೊನ್ನೆ ಈ ಪ್ರವಾಸದಲ್ಲಿ ನಾನು ತುಂಬ ಚೆನ್ನಾಗಿ ಇದನ್ನು ಮಕ್ಕಳಿಗೆ ಹೇಳಬಹುದು ಅಂತ ಹೇಳು. ಅಂದರೆ 100ಕ್ಕೆ 100 ಎಫರ್ಟ್ ಹಾಕಿ ಇದನ್ನು ಹೇಳಲಿಕ್ಕೆ ನನಗೆ ಸಾಧ್ಯ. ಅಷ್ಟು ಚೆನ್ನಾಗಿದೆ ಒಳಗಡೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಹೇಳಿದರೆ, ಆ ಸಭಾಧ್ಯಕ್ಷರ ಕೋಣೆಗೆ ನಮ್ಮನ್ನು ಕರ್ಕೊಂಡು ಹೋದರು. ಸಭಾಧ್ಯಕ್ಷರೆಲ್ಲ ಇರಲಿಲ್ಲ ಅಲ್ಲಿ, ಯಾಕೆಂದರೆ ಬೆಳಗಾವಿ ಅಧಿವೇಶನ ಆಗ್ತಿದ್ದ ಸಂದರ್ಭ. ಆ ಕೋಣೆ ಒಳಗೆ ಹೋಗಿ ಕೂಡ ನಮಗೆ ಅಲ್ಲಿ ಜ್ಞಾನಶಂಕರ್ ಅಂತ ಹೇಳುವವರು ನಮಗೆ ಮೊದಲೇ ಸರ್ ಅನುಮತಿ ತಗೊಂಡ ಕಾರಣ ಅಲ್ಲಿ ಅವರು ನಮಗೆ ಗೈಡ್ ಮಾಡಲಿಕ್ಕಿದ್ರು. ಪ್ರತಿಯೊಂದು ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರು. ನಿಜವಾಗಿ ಅರ್ಥಪೂರ್ಣವಾದಂತಹ ಒಂದು ಶೈಕ್ಷಣಿಕ ಪ್ರವಾಸ ಇದಾಗಿತ್ತು ವಿಧಾನಸಭೆಯದು. ಇದನ್ನು ಬಿಟ್ಟು ಇನ್ನೊಂದು ಏನು ಹೇಳಬೇಕು ಹೇಳಿದರೆ, ವಿಧಾನಸಭೆಯದೊಂದು ನಮ್ಮ ಮುಂದೆ ಏನು ನೋಟ ಪ್ಲ್ಯಾನಲ್ಲಿತ್ತು. ಇನ್ನೊಂದು ಬೆಂಗಳೂರು ವಿಮಾನ ನಿಲ್ದಾಣ. ಆ ವಿಮಾನ ನಿಲ್ದಾಣವೇ ಒಂದು ಪ್ರವಾಸಿ ಕೇಂದ್ರ. ಅಷ್ಟು ಅದ್ಭುತ, ಹಸಿರು ಹಸಿರು ಹಸಿರು, ಎಲ್ಲ ಕಡೆ ಹಸಿರು. ಆಮೇಲೆ ಏನು ವಿಶೇಷತೆ ಹೇಳಿದರೆ, ಬಿದಿರನ್ನು ಯೂಸ್ ಮಾಡಿಕೊಂಡು ಎಲ್ಲ ಮೇಲೆ ನೋಡುವಾಗ ನಮಗೆ ಕಬ್ಬಿಣದ ಸರಳಿನ ಹಾಗೆ ಕಾಣ್ತದೆ, ಆದರೆ ಎಲ್ಲ ರಚನೆಗಳು ಬಿದಿರಲ್ಲಿ ಆದದ್ದು. ತುಂಬ ಅದ್ಭುತ, ನೋಟವೇ ತುಂಬ ಅದ್ಭುತ. ನಮ್ಮ ಮಕ್ಕಳು ತುಂಬ ಖುಷಿ ಪಟ್ಟಿದ್ದಾರೆ. ಅಲ್ಲಿಂದ ನಂತರ ನಾವು ವಿಮಾನದಲ್ಲಿ ಪ್ರಯಾಣ, ಅದು ಸುಖಕರ ಅನುಭವ. ಆದರೆ ಆ ವಿಮಾನ ನಿಲ್ದಾಣದಲ್ಲಿ ನಮಗೆ ನಮ್ಮ ಕನ್ನಡದ ನಟರಾದ ಜಗ್ಗೇಶ್ ಸರ್ ಸಿಕ್ಕಿದ್ದಾರೆ. ಮಕ್ಕಳೊಂದಿಗೆ ಏನು ಅಂದರೆ ನಟರು ಸಿಗೋದು ಸಾಮಾನ್ಯ ವಿಷಯ ಅಲ್ಲ. ಆದರೆ ಅವರು ಏನು ಹೇಳಿದ್ದಾರೆ, ಈ ಮಕ್ಕಳ ಖುಷಿಗೋಸ್ಕರ, ಅವರಿಗೆ ಮಕ್ಕಳ ಮೇಲಿರುವ ಅಭಿಮಾನಕ್ಕಾಗಿ ಅವರು ಮಕ್ಕಳ ಜೊತೆ ಒಂಜಿ ಫೋಟೋದ ರೆಡ್ ದೆಪ್ಪವೆ ಅಂತ ಹೇಳಿ ಒಟ್ಟಿಗೆ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ಮಕ್ಕಳಿಗೆ ಇನ್ನೂ ಅಂದರೆ ಮಕ್ಕಳು ತುಂಬ ಖುಷಿ ಪಟ್ಟಿದ್ದಾರೆ. ಅದನ್ನು ನಮ್ಮ ಮಕ್ಕಳ ಫೋಟೋವನ್ನು ಹಾಕಿ ಅವರೇನು ಬರ್ಕೊಂಡಿದ್ದಾರೆ ಅದರಲ್ಲಿ ಮಕ್ಕಳ ಪ್ರೀತಿಯನ್ನು, ಅವರ ಮೇಲೆ ಮಕ್ಕಳ ಅಭಿಮಾನ, ಪ್ರೀತಿ ಎಲ್ಲವನ್ನು ಬರ್ಕೊಂಡಿದ್ದಾರೆ. ಅದು ಇನ್ನೂ ಹೆಚ್ಚಿನ ಪ್ರೇರಣೆಯನ್ನು ನಮಗೆ ಕೊಟ್ಟಿದೆ. ಅದರ ಜೊತೆಗೆ ಪೈಲಟ್ ವಿಮಾನದಲ್ಲಿರೋರು, ಆ ಪೈಲಟ್ ಇರ್ಬೋದು ಅಥವಾ ಕ್ಯಾಬಿನ್ ಸಿಬ್ಬಂದಿ ಇರ್ಬೋದು, ಯಾರಿಗೂ ಫೋಟೋಗೆ ಅವಕಾಶ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಒಂದು ಒಳ್ಳೆಯ ಏನು ಸೌಹಾರ್ದದಿಂದ ನಮ್ಮ ಜೊತೆ ಇದ್ದವರು, ಅದರೊಟ್ಟಿಗೆ ನಮಗೇನು ಫೋಟೋ ಕೊಡೋದು ಬಿಡಿ, ಅದರೊಟ್ಟಿಗೆ ಸಂದೇಶ ತುಂಬ ಚೆನ್ನಾಗಿರುವ ಮೆಸೇಜನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ತುಂಬ ಇದರಿಂದ ಪ್ರೇರಣೆಗೊಂಡಿದ್ದಾರೆ. ಹೋದಲ್ಲೆಲ್ಲ ನಮಗೆ ಒಳ್ಳೆ ರೀತಿಯ ಅನುಭವವೇ ಆಗಿದೆ ಇದು. ಅಂದರೆ ನಮ್ಮ ಜೀವಮಾನ ಪೂರ್ತಿ ಇದೊಂದು ಸುವರ್ಣಾಕ್ಷರದಲ್ಲಿ ನಾವು ಕೆತ್ತಿಡಬಹುದು ಅಂತಹ ಒಂದು ಪ್ರವಾಸ. ಇದನ್ನು ಬರೀಲಿಕ್ಕೆ ಹೋದರೆ ತುಂಬ ವಿಷಯ ಇದೆ, ಹಾಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಮಾತಿನಲ್ಲಿ ವರ್ಣಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲರೂ ಒಮ್ಮೆ ನೋಡಿ ಬೆಂಗಳೂರಿಗೆ ಹೀಗೆ ಪ್ರಯಾಣ ಮಾಡಿ. ಇಂತಹ ಅವಕಾಶವನ್ನು ನಮಗೆ ನಮ್ಮ ಶಾಲಾ ಸಂಚಾಲಕರಾದ ಶ್ರೀ ಹೇಮನಾಥ ಶೆಟ್ಟಿ ಕಾವು ಇವರು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಆದರೆ ಎಲ್ಲ ಮುಂದಾಳತ್ವವನ್ನು ಡಾಕ್ಟರ್ ರಂಜಿತಾ ಅವರ ಮಗಳು ನಮ್ಮನ್ನು ಕರ್ಕೊಂಡು ಹೋಗಿ ಮಾಡಿದ್ದಾರೆ. ಯಾಕೆಂದರೆ ನಾನು ಹೊಸಬಳು, ಅಜಿತ್ ಸರ್ಗೆ ಸ್ವಲ್ಪ ಅನುಭವ ಇತ್ತು, ಆದರೆ ಎಲ್ಲ ರೀತಿಯಲ್ಲಿ ನಾವು ಯಾರೂ ಕೂಡ ಪರಿಪೂರ್ಣ ಅನುಭವ ಇದ್ದವರಾಗಿರಲಿಲ್ಲ. ಹಾಗಾಗಿ ನಮ್ಮನ್ನು ಮುನ್ನಡೆಸಿಕೊಂಡು ಒಂದು ಒಳ್ಳೆಯ ಪ್ರವಾಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಮುಂದೆ ಯಾರಾದರೂ ಪ್ರವಾಸ ಹೋಗ್ತಿದ್ರೆ ಇಂಥದೇ ಪ್ರವಾಸವನ್ನು ಕೈಗೊಳ್ಳಬೇಕು. ಶೈಕ್ಷಣಿಕವಾಗಿ ತುಂಬ ಅರ್ಥವನ್ನು ಇದು ಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಂದನೆಗಳು. ನಿಮ್ಮ ಹೆಸರು? ಪೂರ್ವಿಕಾ. ಓಕೆ, ಎಷ್ಟು ಎಂಜಾಯ್ ಮಾಡಿದ್ರಿ ಈ ಟ್ರಿಪ್ಪನ್ನು? ತುಂಬ ಎಂಜಾಯ್ ಮಾಡಿದ್ವಿ. ನಮಗೆ ತುಂಬ ಖುಷಿ ಆಯಿತು. ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗೆ ಸಿಗ್ತದೆ ಅಂತ. ತುಂಬ ಖುಷಿ ಆಯಿತು. ನಾವು ವಿಧಾನಸೌಧಕ್ಕೆ ಹೋಗಿದ್ವಿ, ಅದು ತುಂಬ ಚೆಂದ ಆಯಿತು. ಅದು ಫ್ಲೈಟಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆಂದ ಆಯಿತು. ಅದು ಸಹ ತುಂಬ ಜಾಲಿ ಮಾಡಿದ್ವಿ. ಎಷ್ಟು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಜಾಲಿ ಮಾಡ್ತೇವೆ ಅಂತ. ತುಂಬ ಖುಷಿ ಆಯಿತು. ಹಾಗೆ ಟ್ರೈನಲ್ಲಿ ಹೋಗಿದ್ವಿ. ನಮಗೆ ನಿದ್ದೆನೇ ಬರಲಿಲ್ಲ, ಅಷ್ಟು ಜಾಲಿ ಮಾಡಿದ್ದೇವೆ. ಸ್ಕೌಟ್ ಅಲ್ಲಿ ಕೂಡ ಚೆಂದ ಇತ್ತು. ಅಲ್ಲಿ ಫೆಸಿಲಿಟಿ ಚೆನ್ನಾಗಿತ್ತು, ಅದು ಸಹ. ಮತ್ತು ಫುಡ್ ಅದು ಕೂಡ ತುಂಬ ಚೆಂದ ಇತ್ತು. ನಿಮ್ಮ ಹೆಸರು? ವಿಖ್ಯಾತ್. ಓಕೆ, ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್? ಸೂಪರ್ ಇತ್ತು. ನಾವು ಪುತ್ತೂರಿಂದ 9:30ಗೆ ಟ್ರೈನ್ ಹತ್ತಿದ್ವಿ. ಅಲ್ಲಿ ಎ ಸಿ ಆದ ಕಾರಣ ಟೆಂಪ್ರೇಚರ್ 19 ಇತ್ತು. ಫಸ್ಟಿಗೆ 21 ಇತ್ತು, ಮತ್ತು ಸ್ವಲ್ಪ ಹೊತ್ತಾದ ಮೇಲೆ 19 ಇತ್ತು. ಮತ್ತು ಟ್ರೈನಿಂದ ಇಳಿದು ಮತ್ತು ಮೆಟ್ರೋಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ನಮಗೆ ಫಸ್ಟಿಗೆ ಏನು ಮೆಟ್ರೋ ಹೇಗಿರ್ತದೆ ಏನು ಗೊತ್ತಿಲ್ಲ. ಫಸ್ಟಿಗೆ ಅಲ್ಲಿ ಸೆಕ್ಯೂರಿಟಿ ಅವರೆಲ್ಲ ನಾವೆಲ್ಲ ಒಟ್ರಾಸಿ ಹೋಗ್ತಿದ್ವಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಲ್ಲಿ ಹೇಗಿರಬೇಕು ಅದೆಲ್ಲ ನಮಗೆ ಗೊತ್ತಾಯಿತು. ಮತ್ತು ಟ್ರೈನಲ್ಲಿ ನಾವು ಅದು ನಮ್ಮ ನಾರ್ಮಲ್ ಟ್ರೈನ್ ಅಂದರೆ ಸ್ಲೋ ಆಗಿ ಸ್ಟಾರ್ಟ್ ಆಗ್ತದೆ, ಅದು ಒಮ್ಮೆಲೆ ಹೋಗ್ತದೆ. ನಾವು ಹಿಡ್ಕೊಂಡಿರಲಿಲ್ಲ, ಆಚೆ ಈಚೆ ವಾಲಿಕೊಂಡು ತುಂಬ ಎಕ್ಸ್ಪೀರಿಯೆನ್ಸ್ ಇತ್ತು. ಮತ್ತು ನಾವು ಎಲಿವೇಟ್ರಲ್ಲಿ ಜಾಸ್ತಿ ಸಲ ಹೋಗಿದ್ವಿ. ಎಲಿವೇಟ್ರಿಗೆ ಇಳಿಯೋದು ಹತ್ತೋದು ಮೆಟ್ರೋದಲ್ಲಿ ಜಾಸ್ತಿ ಅದೇ ಇದ್ದದ್ದು. ಮತ್ತು ನಾವು ಪಾರ್ಕಿಗೆ ಹೋದ್ವಿ. ಅಲ್ಲಿ ಬೆಂಗಳೂರು ಫುಲ್ ಕೋಲ್ಡ್ ಕ್ಲೈಮೇಟ್, ಫುಲ್ ಕೋಲ್ಡ್. ನಮ್ಮ ಪುತ್ತೂರಿನಾಗೆ ಅಲ್ಲ ಅದು. ಮತ್ತು ಫ್ಲೈಟಲ್ಲಿ ಸೂಪರ್ ಇತ್ತು. ಪೈಲಟ್ನವರು ಫೋಟೋ ಎಲ್ಲ ಕೊಟ್ಟರು ನಮಗೆ.
ಮತ್ತು ಏರ್ಪೋರ್ಟ್ ಪ್ಯಾಲೇಸ್ನಾಗಿತ್ತು ನಮಗೆ. ವಿಧಾನಸೌಧ ಒಳಗೆ ನಾವು UT ಖಾದರ್ನ ಚೇಂಬರ್ನೊಳಗೆಲ್ಲ ಹೋಗಿ ಫೋಟೋ ತೆಗೆದು ಮ್ಯಾಮ್ ಹೇಳ್ತಿದ್ರು ಎಲ್ಲ ಸೀಟ್ ಉಂಟಲ್ಲ ಒಳಗೆ, ಅದು ಮೀಟಿಂಗ್ ಆಗ್ತದೆ ಅಲ್ಲಿ ಎಲ್ಲ ಸೀಟಿಗೆ ಒಂದೊಂದು ವ್ಯಾಲ್ಯೂ ಉಂಟು ಮ್ಯಾಮ್. ಅದಕ್ಕೆ ಈಗ ನೋಡಿ ಅಲ್ಲಿ ಚಿಲ್ಡ್ರನ್ಗೆ ಬೇರೆ ಹಾಗೆ ಬೇರೆ ಬೇರೆ ಇತ್ತು, ಒಳ್ಳೆ ವ್ಯಾಲ್ಯೂ ಉಂಟು ಅಂತ ಹೇಳಿದರು. ಮತ್ತು ಎಕ್ಸ್ಪೀರಿಯನ್ಸ್ ಸೂಪರ್ ಇತ್ತು. ಓಕೆ, ನಿಮ್ಮನ್ನು ಕರ್ಕೊಂಡು ಹೋದಂಥ ವಿದ್ಯಾಸಂಸ್ಥೆಗೆ ಏನು ಹೇಳ್ತೀರಾ ಅಂತ? ಥ್ಯಾಂಕ್ ಯು ಅಂತ ಹೇಳ್ತೇನೆ. ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಎಂಜಾಯ್ ಮಾಡ್ತೇನೆ ಅಂತ. ಅಂದರೆ ಟ್ರೈನಲ್ಲಿ ಹೋಗೋದು, ನಾನು ಟ್ರೈನಲ್ಲಿ ಸಹ ಫಸ್ಟ್ ಮ್ಯಾಮ್, ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ ಅಂತ ಅಂದ್ಕೊಂಡಿಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ನಮಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೇನೆ. ಇನ್ನೊಂದು ಸಲ ಟ್ರಿಪ್ ಅರೇಂಜ್ ಮಾಡಿದ್ರೆ ಹೋಗ್ತೀರಾ? ಹಾಂ, ಹೋಗ್ತೇನೆ. ನಿಮ್ಮ ಹೆಸರು? ಮುಸ್ತಫಾ. ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್? ಜಾಲಿ ಇತ್ತು. ನಾನೀಗ ಎನಿಸ್ಲಿಲ್ಲ ಎಲ್ಲಿಗೆಲ್ಲ ಮೆಟ್ರೋಸ್ ಅಂತ ನನಗೆ ಗೊತ್ತಿರಲಿಲ್ಲ. ಟ್ರೈನಲ್ಲಿ ಹೋಗೋದು ನಾನು ಎನಿಸಿದಂದು ನಾರ್ಮಲ್ ಕೋಚ್ ಇರ್ಬೋದು. ಅದಕ್ಕೆ ನಾನು ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ಥರ್ಡ್ AC ಅಂತ. ನನ್ನದು ಸಹ ಟ್ರೈನಲ್ಲಿ ಹೋಗಿದ್ದೇನೆ, AC ಹೋಗಲಿಲ್ಲ. ಮತ್ತು ಫುಲ್ ಜಾಲಿ ಆಯಿತು, ಯಾರು ಸಹ ಮಲಗಲಿಲ್ಲ ಮತ್ತು ಯಾರಿಗೆ ಸಹ ಮಲಗಲಿಕ್ಕೆ ಸಹ ಬಿಡಲಿಲ್ಲ. ನಾವು ಟ್ರೈನಲ್ಲಿ TT ಅವರೊಟ್ಟಿಗೆ ಸ್ವಲ್ಪ ಮಾತಾಡಿದ್ವಿ, ಅವ್ರ ಹತ್ರ ಕೇಳಿದ್ವಿ ನಮಗೆ ಸ್ವಲ್ಪ ಕೆಲಸದ ಬಗ್ಗೆ ಹೇಗೆ ಅಂತ. ಅವರೇ ಸ್ವಲ್ಪ ಟ್ಯಾಬ್ ಸಹ ಕೊಟ್ಟಿದ್ವಿ ನೋಡಿ ಅಂತ ಹೇಗೆ ಅಂತ. ಮತ್ತು ಅಲ್ಲಿಂದ ಟ್ರೈನಿಂದ ಇಳಿದ ಮೇಲೆ ನಾವು ಮೆಟ್ರೋ ಸ್ಟೇಷನ್ನ ಮುಂದೆ ಹೋಗಿ ನಿಂತ್ವಿ. ಅಲ್ಲಿ ಹೋಗಿ ಟಿಕೆಟ್ ಅಂತ ತಗೊಂಡ ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಹೀಗೆಲ್ಲ ಇರ್ತದೆ, ಅಲ್ಲಿ ಸೆಕ್ಯೂರಿಟಿ ಫುಲ್ ಇರ್ತದೆ, ಅವರು ನಮ್ಮನ್ನು ನೋಡ್ಕೊಳ್ತಾರೆ ಅಂತ. ಅಲ್ಲಿ ಹೋದ ಮೇಲೆ ರೂಮಿಗೆಲ್ಲ ಹೋದ್ವಿ, ಚೇಂಜ್ ಎಲ್ಲ ಮಾಡಿ ಬೇರೆ ಕಡೆಗೆ ಪಾರ್ಕಿಗೆಲ್ಲ ಹೋದ್ವಿ. ಪಾರ್ಕಿಗೆಲ್ಲ ಹೋದ ಮೇಲೆ ಫುಲ್ ಎಂಜಾಯ್ ಮಾಡಿದ್ವಿ, ಫೋಟೋ ಎಲ್ಲ ತೆಗೆದ್ವಿ ಎಲ್ಲರೂ. ಮತ್ತು ಅಲ್ಲಿಂದ ಲಂಚಿಗೆಲ್ಲ ಹೋದ್ವಿ, ಎಲ್ಲ ಒಳ್ಳೆದಿತ್ತು. ಮತ್ತು ಟೆಂಪಲಿಗೆಲ್ಲ ಹೋದ್ವಿ, ಒಳ್ಳೆ ವೈಬ್ ಇತ್ತು ಅಲ್ಲಿ. ಮತ್ತು ಎಲ್ಲರೂ ಖುಷಿಯಲ್ಲಿದ್ದರು. ಜಗ್ಗೇಶ್ ಅವರು ಸಿಕ್ಕಿದ್ರು? ಹಾಂ, ಖುಷಿ ಆಯಿತು. ನನಗೆ ಗೊತ್ತಿರಲಿಲ್ಲ ಅವರು ಒಂದು ಫಿಲ್ಮ್ ಆ್ಯಕ್ಟರ್ ಅಂತ. ಇಲ್ಲಿ ಇವರು ಫ್ರೆಂಡ್ಸ್ನವ್ರು ಹೇಳ್ತಿದ್ರು ಅಲ್ಲಿ ಜಗ್ಗೇಶ್ ಬಂದಿದ್ದಾರೆ, ಒಮ್ಮೆ ಹೋಗುವ ಅಂತ. ನನಗೆ ಗೊತ್ತೇ ಇರಲಿಲ್ಲ. ನಾನು ಸೀದಾ ಹೋದು ಇವರೊಟ್ಟಿಗೆ ಫೋಟೋ ತೆಗೆದದ್ದು. ಮತ್ತು ಏರ್ಪೋರ್ಟ್ ಮತ್ತು ಏರೋಪ್ಲೇನಲ್ಲಿ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಒಳ್ಳೆ ಫ್ರೆಂಡ್ಲಿ ಆಗಿದ್ದರು ಕ್ಯಾಬಿನ್ ಕ್ರೂನವರು. ಪೈಲಟ್ ನನಗೆ ಕರೆದಿದ್ರು ಒಳಗೆ ಕಾಕ್ಪಿಟ್ನೊಳಗೆ ಮಾತಾಡಿಸಿ, ಅವರೊಟ್ಟಿಗೆಲ್ಲ ಕೇಳಿ ಹೇಗೆ ಇರ್ತದೆ ಇದು, ಹೇಗೆಲ್ಲ ಮುಂದುವರಿಸಬೇಕು, ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ ಎಂತೆಲ್ಲ ಸ್ಟಡೀಸ್ ಬೇಕು ಎಲ್ಲ ಕೇಳಿದ್ವಿ. ಅವರೆಲ್ಲ ಹೇಳಿದರು ಎಕ್ಸ್ಪೀರಿಯನ್ಸ್, ಅವರದ್ದು ಸಹ ಎಕ್ಸ್ಪೀರಿಯನ್ಸ್ ಹೇಳಿದರು ಹೀಗೆಲ್ಲ ಆಗ್ತದೆ. ಮತ್ತು ಅವರೊಂದು ಫೋಟೋ ಕೊಟ್ಟರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಇಲ್ಲಿ ಬಂದ ಮೇಲೆ ಬರುವಾಗ ರಾತ್ರಿ ಬಸ್ಸಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿ ಫುಲ್ ಜಾಲಿ ಮೂಡಲ್ಲಿದ್ದರು ಎಲ್ಲರೂ. ಎಂಜಾಯ್ ಮಾಡಿದ್ವಿ. ಮತ್ತು ಇಲ್ಲಿ ಪುತ್ತೂರಿಗೆ ರೀಚ್ ಆದಮೇಲೆ ಎಲ್ಲ ಆಚೆ ಹೋದ ಮೇಲೆ ಫುಲ್ಲು ಬೋರ್ ಆಯಿತು. ಓಕೆ, ನಿಮ್ಮೊಟ್ಟಿಗೆ ಬರೋದಂಥ ಕ್ಲಾಸ್ಮೇಟ್ಗಳು ಬೇಜಾರು ಮಾಡ್ಕೊಂಡ್ರೆ ಹೇಗೆ ಅಂತ? ಅಂತ ಹೇಳಿದರು ಇಬ್ಬರು. ಸಾನಿಕಾ. ಓಕೆ, ನಿಮಗೆ ಹೇಗಿತ್ತು ಟ್ರಿಪ್ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಯಿತು. ಈ ಥರ ಇರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವಿಧಾನಸೌಧದೊಳಗೆ ಫಸ್ಟ್ ಟೈಮ್ ಹೋದ, ತುಂಬ ಖುಷಿ ಆಯಿತು. ಎಲ್ಲ ನೋಡಿ ಒಮ್ಮೆಲೆ ಒಂದು ರೋಮಾಂಚನ ಆಯಿತು. ಮತ್ತು ನೆಕ್ಸ್ಟ್ ಸೋಪ್ ಫ್ಯಾಕ್ಟ್ರಿಗೆಲ್ಲ ಕರ್ಕೊಂಡು ಹೋಗಿದ್ರು. ನಾವು ಸೋಪ್ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಯಿತು. ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಕಬ್ಬನ್ ಪಾರ್ಕ್ ಎಲ್ಲ ಚೆಂದ ಇತ್ತು. ಕರ್ನಾಟಕ ಸೋಪ್ ಫ್ಯಾಕ್ಟ್ರಿ, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇತ್ತು. ಅದೆಲ್ಲ ತುಂಬ ಸೋಪ್ ಹೇಗೆ ಮಾಡ್ತಾರೆ ಅಂತ ನಾವು ನೋಡಿರಲಿಲ್ಲ ಆಯಿತು. ಎಲ್ಲ ನೋಡಿ ಎಕ್ಸ್ಪೀರಿಯೆನ್ಸ್ ಚೆಂದ ಇತ್ತು, ಎಲ್ಲ ಚೆಂದ ಇತ್ತು. ಬ್ಯಾಂಗ್ಳೂರಲ್ಲಿ ಮೆಟ್ರೋ ಟ್ರೈನ್ ಫ್ಲೈಟಲ್ಲಿ ಬರೋಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ತುಂಬ ಖುಷಿ ಆಯಿತು, ಚೆಂದ ಇತ್ತು ಎಲ್ಲ. ಬೆಂಗಳೂರು ಪ್ರವಾಸದ ಅನುಭವ ಹೇಗಿತ್ತು ಅನ್ನೋದನ್ನು ಕೇಳಿದ್ರಲ್ಲ, ಮಕ್ಕಳಂತೂ ತುಂಬಾ ಸಂಭ್ರಮಿಸಿದ್ದಾರೆ ಈ ಒಂದು ಟೂರನ್ನು. ಅದರಲ್ಲೂ ಕೂಡ ಮಕ್ಕಳು ಇಲ್ಲಿಂದ ಹೋಗಿರುವಂಥದ್ದು ಟ್ರೈನಲ್ಲಿ, ಆ ಬಳಿಕ ಮೆಟ್ರೋದಲ್ಲಿ, ಮತ್ತೆ ಬಂದಿರುವಂಥದ್ದು ವಿಮಾನದಲ್ಲಿ. ಇದು ಮಕ್ಕಳಿಗೆ ವಿಶೇಷವಾಗಿರುವಂಥದ್ದು. ಹಾಗಾಗಿ ರಾಮಕೃಷ್ಣ ವಿದ್ಯಾಸಂಸ್ಥೆ ಮಕ್ಕಳಿಗೆ ಮಾಡಿರುವಂತಹ ಟೂರ್ ಮಾದರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬೇರೆ ವಿದ್ಯಾಸಂಸ್ಥೆಗಳು ಕೂಡ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಟೂರನ್ನು ಆಯೋಜನೆ ಮಾಡಿದರೆ ಒಂದಿಷ್ಟು ವಿಚಾರಗಳು ಕೂಡ ಮಕ್ಕಳಲ್ಲಿ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಕಾರ್ಯವೈಖರಿಗೆ ಬೇಷ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೆ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ,
Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.